ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಒಂದು ಕಾರ್ಯಕ್ರಮ ಅಥವಾ ಇವೆಂಟ್ ಬೆಂಗಳೂರಿನಲ್ಲಿ ಆಗಬೇಕಾದ್ರೆ ಇಲ್ಲಿ ಒಂದಷ್ಟು ಇದರ ಹಿಂದೆ ಪ್ರಚಾರದ ಕೆಲಸ ಕೂಡ ನಡೆಯುತ್ತಿದೆ. ಕಳೆದ ಹಲವು ತಿಂಗಳಿನಿಂದ ಈ ಒಂದು ಇವೆಂಟ್ನ ಬಗ್ಗೆ ಇಡೀ ರಾಜ್ಯದಾದ್ಯಂತ ಪ್ರಚಾರ ನಡೀತಾ ಇದೆ. ಅದರಲ್ಲೂ ಕರಾವಳಿಯ ಭಾಗದಲ್ಲೂ ಕೂಡ ಮತ್ತಷ್ಟು ಪ್ರಚಾರ ನಡೀತಾ ಇದೆ. ಯಾಕೆಂದರೆ ಅಲ್ಲಿನ ಒಂದು ಕ್ರೀಡೆ ಬೆಂಗಳೂರಿನಲ್ಲಿ ಆಗ್ತಿರಬೇಕಾದ್ರೆ ಇಲ್ಲಿನ ಬೆಂಗಳೂರಿನಲ್ಲಿ ಕೂಡ ಇದೊಂದು ಹೊಸದಾದಂಥ ಒಂದು ಕ್ರೀಡೆ. ಇದನ್ನು ಇಲ್ಲಿಯ ಜನರಿಗೆ ಪರಿಚಯಿಸಬೇಕಾದ್ರೆ ಇಲ್ಲಿನ ಮಾಧ್ಯಮಗಳು ಕೂಡ ಕಳೆದ ಹಲವು ತಿಂಗಳಿಂದ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಈ ಎಲ್ಲ ಪ್ರಚಾರದ ಒಂದು ಪ್ರಚಾರ ಮತ್ತು ಮಾಧ್ಯಮಗಳನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಸಂಚಾಲಕತ್ವವನ್ನು ವಹಿಸಿಕೊಂಡಿರುವವರು ನಮ್ಮ ಊರಿನವರೇ, ಬೆಳ್ತಂಗಡಿಯವರೇ, ಕನ್ಯಾಡಿಯ ಮಂಜುನಾಥ್ರವರು ಅಂತ. ಅವರು ಬೆಂಗಳೂರಿನಲ್ಲಿ ಇದ್ದುಕೊಂಡು ಉದ್ಯಮವನ್ನು ಕೂಡ ನಡೆಸ್ತಾ ಅದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ, ಅದರಲ್ಲೂ ಮಾಧ್ಯಮ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಿದವರು, ರಾಜ್ಯದಲ್ಲಿ ಮನೆ ಮಾತಾಗಿರುವವರು ಮಂಜುನಾಥ ಕನ್ಯಾಡಿ ಅಂತಲೇ ಇವರು ಹೆಸರುವಾಸಿಯಾಗಿದ್ದಾರೆ. ಈಗ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಮಾಧ್ಯಮ ವಿಭಾಗವನ್ನು ಇವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅವರ ಹತ್ರ ಕೇಳೋಣ ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದ್ದಾರೆ ಅಂತ. ಸರ್ ನಮಸ್ತೆ. ನಮಸ್ತೆ. ಬೆಂಗಳೂರು ಕಂಬಳಕ್ಕೆ ದಿನಗಣನೆ ಆರಂಭ ಆಗಿದೆ. ಪ್ರಚಾರ ದೃಷ್ಟಿಯಿಂದಲೂ ಕೂಡ ಒಳ್ಳೆ ರೀತಿಯಾದಂಥ ಪ್ರಚಾರ ಎಲ್ಲ ಕಡೆ ಆಗಿದೆ ಅಂತ ನಮ್ಮದು ಕೂಡ ಒಂದು ಲೆಕ್ಕಾಚಾರ. ಯಾವ ರೀತಿಯಾಗಿ ಮಾಧ್ಯಮ ವಿಭಾಗ ಕೆಲಸ ಮಾಡಿದೆ ಸರ್? ಇವತ್ತು ಮಾಧ್ಯಮ ಎಷ್ಟು ಪ್ರಾಮುಖ್ಯತೆ ಇದೆ ಅಂದರೆ, ನೀವು ಎಷ್ಟೇ ಕೋಟಿಗಟ್ಟಲೆ ಖರ್ಚು ಮಾಡ್ಬೋದು. ಇವತ್ತು ಕಂಬಳ ಅನ್ನೋದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಕ್ರೀಡೆ. ಇದನ್ನು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಿನ ಜನ ವರ್ಷಕ್ಕೆ 20-22 ಕಂಬಳದಲ್ಲಿ ಭಾಗವಹಿಸ್ತಾರೆ. ಇದನ್ನು ಬೆಂಗಳೂರಿಗೆ ತರುವ ಪ್ರಯತ್ನದ ಹಿಂದೆ ಒಂದು ಸಂಘಟಿತವಾಗಿ ದೊಡ್ಡವರು ಕೆಲಸ ಮಾಡಿದರು. ಸರಿ, ಇದು ಬರೀ ದಕ್ಷಿಣ ಕನ್ನಡದ ಜನರಿಗೆ ಮಾತ್ರ ಸೀಮಿತವಾಗಿರಬಾರ್ದು. ಇವತ್ತು ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ 15 ಲಕ್ಷಕ್ಕೂ ಅಧಿಕ ಅವಿಭಜಿತ ದಕ್ಷಿಣ ಕನ್ನಡದ ಜನ ಇಲ್ಲಿ ವಾಸ ಆಗ್ತಾರೆ. ಅದು ಅಲ್ಲದೆ ಈ ಕಾಂತಾರ ಸಿನಿಮಾ ಬಂದ ಮೇಲೆ ಕಂಬಳದ ಬಗ್ಗೆ ಒಂದು ನಿರೀಕ್ಷೆ ತುಂಬ ಜನರಿಗೆ ಹೆಚ್ಚಾಗಿದೆ. ಸರಿ, ಈ ನಿರೀಕ್ಷೆಗೆ ತಕ್ಕಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಆದರೆ ಈ ಕಂಬಳ ಮಾಡೋದು, ಅದಕ್ಕೆ ಬೇಕಾದ ಕರೆ ತಯಾರು ಮಾಡೋದು, ತಾಂತ್ರಿಕವಾಗಿ ಏನೇನು ಕೆಲಸ ಮಾಡಬೇಕು ಅದಕ್ಕೆಲ್ಲ ತಂಡ ಆದಾಗ ನನ್ನನ್ನು ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರು ನನ್ನನ್ನು ಫೋನ್ ಮಾಡಿ ಕರೀತಾರೆ. ಮಂಜುನಾಥ್ರೆ, ನೀವು ಬರಬೇಕು. ಯಾಕಂದರೆ ಮಾಧ್ಯಮದ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದು ಅವರಿಗೆ ನನ್ನ ಬಗ್ಗೆ ಗೊತ್ತಿತ್ತು. ನೀವು ಬಂದು ಮಾಡಬೇಕು ಅಂತ. ನೋಡಿ, ಇದು ಎಲ್ಲ ಒಂದು ಗೌರವಯುತವಾದ ಕೆಲಸ. ಇಲ್ಲಿ ಯಾರು ದುಡ್ಡು ಬರ್ತದೆ ಅಥವಾ ದುಡ್ಡಿಗೋಸ್ಕರ ಮಾಡೋದಲ್ಲ, ಇದು ನಮ್ಮ ಹೆಮ್ಮೆ. ಆಗ ಅವ್ರು ಯಾವಾಗ ಕರೆ ಮಾಡಿ ಕರೆದಾಗ ಅದು ನನಗೆ ಅತ್ಯಂತ ಹೆಮ್ಮೆಯ ಕ್ಷಣ ಆಗಿತ್ತು. ಯಾಕಂದರೆ ಈ ಕ್ರೀಡೆಯ ಪ್ರಚಾರ ಮನೆ ಮನೆಗೆ ಮುಟ್ಟಬೇಕು. ಹಾಗೆ ಅದು ಯಾವ ಮಾಧ್ಯಮದ ಮೂಲಕ ಮುಟ್ಟಲಿಕ್ಕೆ ಸಾಧ್ಯ ಇದೆ? ಇವತ್ತು ನಮ್ಮ ಹತ್ರ ಪ್ರಿಂಟ್ ಮೀಡಿಯಾ ಇದೆ, ಡಿಜಿಟಲ್ ಮೀಡಿಯಾ ಇದೆ, ಯೂಟ್ಯೂಬ್ಗಳಿದೆ. ಇದು ಎಲ್ಲರ ನಡುವೆ ಇವತ್ತು ಮುದ್ರಣ ಮಾಧ್ಯಮ ಇದೆ. ಅತ್ಯಂತ ಸಮಾಜದ ಎಲ್ಲ ಜನರು ಎಲ್ಲ ಥರದ್ದು ನೋಡ್ತಾರೆ. ಆದರೆ ನಾವು ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇದರ ಬಗ್ಗೆ ಪ್ರಚಾರ ಆಗಬೇಕು ಅಂತ ಆದರೆ ಯಾವ ಥರ ತಯಾರಿ ಆಗಬೇಕು ಅಂತ ನಾನು ಅವರಿಗೆ ಹೇಳಿದೆ. ನೋಡಿ, ಈ ಬೆಂಗಳೂರಿನ ಮಾಧ್ಯಮಗಳಿಗೆ ಈ ಕಂಬಳ ಹೊಸದು. ಈಗ ನಮ್ಮ ದಕ್ಷಿಣ ಕನ್ನಡ, ಉಡುಪಿಯವರಿಗಾದರೆ ಕಂಬಳವನ್ನು ಎಷ್ಟೋ ಕಂಬಳ ಕವರ್ ಮಾಡಿದ್ದಾರೆ, ಅಲ್ಲಿಯ ತಾಂತ್ರಿಕತೆ ಗೊತ್ತಿದೆ. ಈಗ ನಿಮ್ಮ ಚಾನಲ್ನವರಿಗೆ ತಾಂತ್ರಿಕತೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಬೆಂಗಳೂರಲ್ಲಿ ಅದನ್ನು ಅರಿವು ಮೂಡಿಸ್ಬೇಕು. ನಾವು ಮೊದಲು ಆಯೋಜಕರ ಹತ್ರ ಅದರ ಕೂತು ಮಾತಾಡಿದೆ. ಈಗ ನಾವು ಬೆಂಗಳೂರಲ್ಲಿ ಹೆಚ್ಚು ಕಡಿಮೆ 60-70 ಚಾನಲ್ನವ್ರು ಬರ್ತಾರೆ, ಅವರನ್ನು ಎಷ್ಟು ಅಕೊಮಡೇಟ್ ಮಾಡ್ತೇವೆ ಅಂತ. ಸರಿ, ನಾವು ಒಂದು ತಂಡ ರಚಿಸಿದ್ವಿ. ಅದರಲ್ಲಿ ನಮ್ಮ ಮಂಗಳೂರಿಂದ ಮೂಲದ ಪತ್ರಕರ್ತರುಗಳು ಎಲ್ಲ ಬೆಂಗಳೂರಿನಲ್ಲಿರುವ ಎಲೆಕ್ಟ್ರಾನಿಕ್ ಮತ್ತು ಮುದ್ರಣ ಮಾಧ್ಯಮದವರನ್ನು ಒಂದು ಸಭೆ ಕರೆದು ಒಂದು 20 ಜನರ ತಂಡ ಮಾಡಿದ್ವಿ. ಆ ತಂಡದಲ್ಲಿ ಅವರು ಯಾವ ರೀತಿ ಇದನ್ನು ನಮಗೆ ಪ್ರಚಾರದ್ದು ಮತ್ತು ಪ್ರಸಾರ ಮಾಡಲಿಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರು. ಅದೇ ಥರ ನಾವಿವತ್ತು ಒಂದು ಮಾಧ್ಯಮ ಕೇಂದ್ರ ಸ್ಥಾಪಿಸ್ತಾ ಇದ್ದೇವೆ. ಪ್ಲಸ್ ಔಟ್ಪುಟ್ ಅಂದರೆ ಕಂಬಳ ಸಂಯೋಜಕರೇ ಅದಕ್ಕೆ ಬೇಕಾದ ಎಲ್ಲ ಮಾಹಿತಿಯನ್ನು ತಗೊಂಡು, ಅಂದರೆ ಜಿಪ್ ಕ್ಯಾಮರಾ, ರೋಲಿಂಗ್ ಕ್ಯಾಮರಾಗಳು ಮತ್ತು ಡ್ರೋನು, ಈ ಥರ ಎಲ್ಲ ರೆಡಿ ಮಾಡಿ ಮಾಧ್ಯಮಗಳಿಗೆ ಅವರೇ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದಲ್ಲದೆ ಒಂದು ಮಾಧ್ಯಮ ಕೇಂದ್ರದಲ್ಲೇ ಅದು ವ್ಯವಸ್ಥೆ ಲಭ್ಯ ಇರ್ತದೆ. ಇದಲ್ಲದೆ ಮಂಜೋಟಿ ಹತ್ತಿರ ಫೋಟೋಗ್ರಾಫರ್ಗಳು, ಇಲ್ಲಿ ಸೀನಿಯರ್ ಫೋಟೋಗ್ರಾಫರ್ಗಳು ಇರಬೇಕು. ಓಡುವ ಕೋಣಗಳಿಗೆ ತೊಂದರೆ ಆಗಬಾರ್ದು, ಅದು ಸೆನ್ಸಿಟಿವ್ ಆಗಿರ್ತದೆ, ಫ್ಲ್ಯಾಶ್ ಬಳಸಬಾರ್ದು. ಈ ಥರ ಎಲ್ಲ ಮಾಹಿತಿ ಕೊಟ್ಟು ಯಾವ ಥರ ಇರಬೇಕು ಅಂತ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ ಇವತ್ತು ಮಾಡಿದ್ದೇವೆ. ಇದರ ಹಿಂದೆ ಇರೋ ಉದ್ದೇಶ ಒಂದೇ, ಕಂಬಳ ಮನೆ ಮನೆಗೆ ತಲುಪಬೇಕು, ಬಂದವರಿಗೆ ನಿರಾಶೆ ಆಗಬಾರ್ದು. ಅದಕ್ಕೆ ಬೇಕಾದ ಪ್ರಚಾರವನ್ನು ಮಾಧ್ಯಮದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಈಗ ಈ ಒಂದು ನೀವಾಗಲೇ ಹೇಳಿದ್ರಿ ಕಂಬಳ ಇಲ್ಲಿಗೆ ಹೊಸದು, ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಹೊಸದು ಅಂತ. ಈ ಇತ್ತೀಚೆಗಿನ ಒಂದು 15 ದಿವಸ ಅಥವಾ 20 ದಿವಸಗಳಲ್ಲಿ ಈ ಕಂಬಳವನ್ನು ಮಾಧ್ಯಮಗಳು ಯಾವ ರೀತಿಯಾಗಿ ಜನರ ಮುಂದೆ ಇಟ್ಟಿದ್ದಾರೆ? ಇವತ್ತು
ಪ್ರತಿಯೊಂದು ಮುದ್ರಣ ಮಾಧ್ಯಮ ಮತ್ತು ನಮ್ಮದು ಎಲೆಕ್ಟ್ರಾನಿಕ್ ಮಾಧ್ಯಮದವರು ದಿನಾಲು ಇಲ್ಲಿಗೆ ಬರ್ತಾರೆ. ಇಲ್ಲಿ ಕರೆ ನಿರ್ಮಾಣ ದಿನ ಮುಹೂರ್ತ ಆದ ದಿನದಿಂದ ಏನೇನು ಇಲ್ಲಿ ಆಗ್ತಾ ಬಂತು, ಇಲ್ಲಿ ಭಾರಿ ವಿಶೇಷ ಆಯಿತು. ಒಂದು ದಿನ ನಾಗ ಪ್ರತ್ಯಕ್ಷ ಆಯಿತು, ಅದಕ್ಕೆ ನಾಗನಿಗೊಂದು ಸಪರೇಟು ಪೂಜೆ ಮಾಡಿ ವ್ಯವಸ್ಥೆ ಮಾಡಿದ್ರು. ನೋಡಿ, ನಮ್ಮದು ಬೆಂಗಳೂರು ಅನ್ನೋದು ಬ್ರಹ್ಮಸೃಷ್ಟಿ, ಇದು ಪರಶುರಾಮ ಸೃಷ್ಟಿ ಅಲ್ಲ. ಆದರೆ ನೋಡಿ, ಕಂಬಳದ ಕೆರೆ ಮಾಡಿದಾಗ ಇಲ್ಲಿ ನಾಗ ಪ್ರತ್ಯಕ್ಷ ಆಗಿದಾನೆಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಅಂದರೆ ಆ ಒಂದು ಏನೋ ಒಂದು ಇಲ್ಲಿ ಒಂದು ನಾವು ಹೇಳ್ತೇವೆ ಕಾರ್ಣಿಕ ಅನ್ನೋದು ಇಲ್ಲಿ ಇದೆ. ಆ ಕಾರ್ಣಿಕ ಇಲ್ಲಿ ಪ್ರತ್ಯಕ್ಷ ಆಯಿತು. ಅದನ್ನು ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡಿದರು. ಈಗ ಬೆಂಗಳೂರಲ್ಲಿ ಹಾವು ನೋಡಿದ ಕೂಡಲೇ ಈಗ ಜನರಿಗೆ ಭಯ, ಮೊದಲೆಲ್ಲ ಹೊಡೆದಾಗ್ತಾ ಇದ್ರು. ಆದರೆ ಆ ಥರ ಯಾರು ಮಾಡ್ಲಿಕ್ಕೆ ಹೋಗಲಿಲ್ಲ. ಅದಕ್ಕೊಂದು ನಾಗನ ಹುತ್ತಕ್ಕೆಲ್ಲ ಕಟ್ಟೆ ಕಟ್ಟಿ ಅದನ್ನು ಪಾವಿತ್ರತೆಯನ್ನು ನೋಡಿದ್ದಾರೆ. ಮತ್ತು ಇಲ್ಲಿ ಬೋರ್ವೆಲ್ 200 ಅಡಿಯಲ್ಲೇ ನೀರು ಸಿಕ್ಕಿಬಿಡ್ತು. ಇದು ಎಲ್ಲ ಒಂದು ಕಾರ್ಣಿಕ ಆಗಿ ನಡ್ಕೊಂಡು ಹೋಯಿತು. ಇದನ್ನು ಪ್ರತಿಯೊಂದು ಮಾಧ್ಯಮದವರು ಪ್ರಸಾರ ಮಾಡಿದ್ದಾರೆ. ಮತ್ತು ದಿನಾಲು ಇವತ್ತು ಕರ್ನಾಟಕದ ಪ್ರಸಿದ್ಧ ಎಲ್ಲ ದಿನಪತ್ರಿಕೆಗಳು 6 ದಿನಪತ್ರಿಕೆಗಳು ಕೂಡ ದಿನಾಲು ಅದನ್ನು ಪ್ರಚಾರ ಮಾಡ್ತಾ ಇದೆ. ಅದಕ್ಕೆ ಒಂದು ಕಾಲಮ್ ಮೀಸಲಿಟ್ಟಿದ್ದಾರೆ. ಏನೇನು ಆಗ್ತಾ ಇದೆ ಅಂತ ದಿನದ ಪ್ರತಿಯೊಂದು ಬೆಳವಣಿಗೆಗಳನ್ನು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಪ್ರೆಸ್ ಮೀಟ್ ಆದಾಗ ಒಂದು ಸಣ್ಣ ಪುಟ್ಟ ಅಡೆತಡೆಗಳು ಬಂದಾಗ ಕೂಡ ಅವರೇ ಬಂದು ಇಲ್ಲಿ ದಿನಾಲು ಏನೇನು ಆಗ್ತಾ ಇದೆ ಅಂತ ಪ್ರಚಾರ ಕೊಡ್ತಾ ಇದ್ದಾರೆ. ಇದು ಈ ಪ್ರಚಾರ ಮಾಧ್ಯಮದ ಮೂಲಕ ಇವತ್ತು ಮನೆ ಮನೆಗೆ ನಾವು ತಲುಪ್ತಾ ಇದ್ದೇವೆ. ಇದರ ಮೂಲಕ ಈ ಒಂದು ಬೆಂಗಳೂರು ಕಂಬಳ ಇಲ್ಲಿ ಆಗುವುದರ ಮುಖಾಂತರವಾಗಿ ಕರಾವಳಿ ಆಗಿರ್ಬೋದು, ತುಳುನಾಡಿನಾಗಿರ್ಬೋದು, ಈ ಜಾನಪದ ಕ್ರೀಡೆ ಆಗಿರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಕ್ಷೇತ್ರಗಳಿಗೆ ಅದು ಮಾಧ್ಯಮದ ಮುಖಾಂತರವಾಗಿ ಬೆಂಗಳೂರು ಆಗಿರ್ಬೋದು ಅಥವಾ ದೇಶದಲ್ಲಿ ಪಸರಿಸುವಂಥ ಕೆಲಸ ಆಗ್ಬೋದಂತ ತಾವೊಂದು ಊರಿನವರಾಗಿದ್ದುಕೊಂಡು ಇದು ನಿಮ್ಮ ಅನಿಸಿಕೆ ಏನಂತ ಹೇಳಿ? ಓಕೆ, ಈಗ ಇನ್ನೊಂದಾಯಿತು. ನಾವು ಕಳೆದ 3 ದಿನದಿಂದ ನನಗೆ ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಟ್ರಿಬ್ಯುನಲ್ ಪೇಪರ್ನವರು ಕೂಡ ಫೋನ್ ಮಾಡಿದ್ದಾರೆ. ಅಂದರೆ ದೇಶಾದ್ಯಂತದಿಂದ ಇದರ ಬಗ್ಗೆ ಇದನ್ನು ಪ್ರಸಾರ ಮಾಡಲಿಕ್ಕೆ ಎಲ್ಲ ಮಾಧ್ಯಮಗಳು ಮುಂದೆ ಬರ್ತಾ ಇದೆ. ಯಾಕಂದರೆ ಡೆಲ್ಲಿಯ BBC ಹಿಂದಿಯವರು ಫೋನ್ ಮಾಡಿದರು, BBC ಇಂಗ್ಲೀಷ್ ಅವರು ಫೋನ್ ಮಾಡಿದರು. ಅಂದರೆ ಅವ್ರಿಗೂ ಕೂಡ ಇದರ ಬಗ್ಗೆ ವಿಶೇಷ ಕುತೂಹಲ ಮೂಡಿದೆ. ಅಂದರೆ ಇಲ್ಲಿ ಮಾಧ್ಯಮಗಳ ಮೂಲಕವೇ ಎಲ್ಲ ದೇಶಾದ್ಯಂತ ಈ ಪ್ರಚಾರ ತಲುಪ್ತಾ ಇದೆ. ಹಾಗಾಗಿ ಇದು ಆಸಕ್ತಿ ವಹಿಸಿ ಅವರುಗಳೇ ಬಂದು ಇದನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದು ಮಾಧ್ಯಮ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಆ ಮೂಲಕವಾಗಿ ಇವತ್ತು ದೇಶದಾದ್ಯಂತ ಆಗಿರುವ ವಿಶ್ವದಲ್ಲಿಯೇ ಕೂಡ ಇದು ಒಂದು ಬೆಂಗಳೂರು ಕಂಬಳವನ್ನು ಅತ್ಯಂತ ವೈಭವ ಮತ್ತು ವಿಜೃಂಭಣೆಯಿಂದ ಒಂದು ಆಚರಣೆಯ ದೃಷ್ಟಿಯಿಂದ ನಡೆಸಲಿಕ್ಕೆ ಒಂದು ಕಡೆಗೆ ಕಂಬಳ ಸಮಿತಿಯವರು ಹೇಗೆ ಒಂದು ಸಾಹಸವನ್ನು ಪಡ್ತಾ ಇದ್ದಾರೆ, ಅದರ ಜೊತೆಗೆ ಮಾಧ್ಯಮ ವಿಭಾಗದವರು ಕೂಡ ಮಾಧ್ಯಮಗಳು ಕೂಡ ಈ ಪ್ರಸಾರವನ್ನು ಈ ವಿಚಾರಗಳನ್ನು ಬಿತ್ತರಿಸುವುದರ ಮುಖಾಂತರವಾಗಿ ಬೆಂಗಳೂರು ಕಂಬಳಕ್ಕೆ ಇನ್ನಷ್ಟು ಶೋಭೆಯನ್ನು ತಂದಿದೆ ಎನ್ನುವಂಥದ್ದು ಮಂಜುನಾಥ್ ಕನ್ಯಾಡಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವಂತಹ ಮಾಹಿತಿ. ಸುಧಾಕರ್ ಪಟೇಲ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. फैमिली रोड ट्रिप पहली बार नहीं रुकेगी अपनी कार. अब गली गली बजेंगे ढोल. Our life is now on a roll. आगे बढ़ते इंडिया की खुशियाँ और भी बढ़ी. ऑल्टो K10 के साथ इंडिया की चल पड़ी. India's highest selling car driven by over 45 lakh proud owners. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.